ಆಕೆ ಇನ್ನೂ ಚಿಕ್ಕ ಕಂದಮ್ಮ. ಎದೆಹಾಲು ತುಟಿಯಂಚಿನಿಂದ ಮಾಸುವ ಮುನ್ನ ಆಕೆಗೆ ಅರಿವಿಲ್ಲದ ಅನಾರೋಗ್ಯ ಆಕೆಯನ್ನ ಕಾಡತೊಡಗಿದೆ. ಈಕೆ ಹೆಸರು ಶಾರ್ವರಿ. ಈಕೆಗಿನ್ನೂ 2ರ ಹರೆಯ. ರಕ್ತದ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಆಕೆಯ ಪೋಷಕರು ಆಕೆಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಆದರೆ ಕಡು ಬಡತನದಲ್ಲಿರುವ ಶಾರ್ವರಿಯ ತಂದೆ ತಾಯಿ ಆಕೆಯ ಚಿಕಿತ್ಸೆಗೆ ಬೇಕಾದ 6 ಲಕ್ಷವನ್ನು ಹೊಂದಿಸಲು ಕಷ್ಟಪಡ್ತಾ ಇದ್ದಾರೆ. ಈ ಕಾರಣದಿಂದ ಟೀಮ್ ಯುವ ಟೈಗರ್ಸ್ ಮತ್ತು ಯುವ ಸೇವಾ ಸಂಘ ದುಗ್ಲಿಪದವು ಮಂಚಿ ಒಟ್ಟಾಗಿ ನವರಾತ್ರಿಯ ಕೊನೆಯ ದಿನ ವೇಷ ಧರಿಸಿ ಹಣ ಸಂಗ್ರಹಿಸಿ ಆಕೆಗೆ ಸಹಾಯ ಮಾಡುವ ಉದ್ದೇಶವನ್ನು ಹೊಂದಿಕೊಂಡಿದ್ದಾರೆ. ಸದ್ಯ ಇದೀಗ ಡೈನೋಸಾರ್ ವೇಷ ಧರಿಸಿ ಉಡುಪಿಯ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಶಾರ್ವರಿಯ ಚಿಕಿತ್ಸೆಗಾಗಿ ಹಣ ಸಂಗ್ರಹಿಸುತ್ತಿದ್ದಾರೆ. ಹಾಗೂ ಯುವ ಸಂಘಟನೆ ದುಗ್ಲಿಪದವು ಮಂಚಿ ಇದರ ಕಂದಮ್ಮನಿಗೋಸ್ಕರ ಶಿವಮೊಗ್ಗದ ಕಂದಮ್ಮನಿಗೋಸ್ಕರ ಧನ ಸಹಾಯಕ್ಕಾಗಿ ಹೊರಟಿರುವ ತಮಗೆ ಶ್ರೀ ದೇವರು ಎಲ್ಲ ವಿಧದ ಸಹಕಾರವನ್ನು ನೀಡಿ ತಮ್ಮ ಕಾರ್ಯವು ಶುಭವಾಗಲಿ ಎಂದು ಹಾರೈಸುತ್ತೇನೆ.